ಸಂಪರ್ಕವಿಲ್ಲ, ಸಂಕಷ್ಟವೇ ಎಲ್ಲ. ಗ್ರಾಮಸ್ಥರ ಕಣ್ಣೀರು ತರಿಸುತ್ತಿದೆ ಕೂಟೇಲು ಸೇತುವೆ. ಬದಲಿ ರಸ್ತೆಗಳು ಬಂದ್, ವಾಹನ ಓಡಾಟಕ್ಕೂ ಬ್ರೇಕ್. ಸಂಪೂರ್ಣ ಅಪೂರ್ಣ ಸೇತುವೆ ಪುರಾಣ. ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಪ್ರದೇಶದಲ್ಲಿ ಅಭಿವೃದ್ಧಿಯ ಕಾಮಗಾರಿಯೊಂದು ಬಂದರೆ ಊರಿನವರೆಲ್ಲರೂ ಖುಷಿಯಿಂದ ಅವರು ಅದನ್ನು ಸ್ವಾಗತಿಸ್ತಾರೆ ಮತ್ತು ಬಹಳಷ್ಟು ಅದನ್ನು ಆ ಖುಷಿಯನ್ನು ಹಂಚಿಕೊಳ್ತಾರೆ. ಆದರೆ ಇಲ್ಲೊಂದು ಗ್ರಾಮದಲ್ಲಿ ತಮಗೆ ಯಾಕೆ ಈ ಕಾಮಗಾರಿ ಬಂತಪ್ಪ ಅನ್ನುವಂಥ ಕಷ್ಟಪಟ್ಟು ನೋವಿನಿಂದ ಹೇಳಿಕೊಳ್ಳುವಂಥ ಪರಿಸ್ಥಿತಿ ಬಂದದಾಗಿದೆ. ನಾನಿರುವಂಥದ್ದು ನಿಡ್ಪಲ್ಲಿ ಗ್ರಾಮದ ಕೂಟೇಲು ಎಂಬ ಪ್ರದೇಶದಲ್ಲಿ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಈಗಾಗಲೇ ಒಂದು ಕಾಮಗಾರಿ ನಡೀತಾ ಇದೆ. ಒಂದು ಸೇತುವೆಯ ಕಾಮಗಾರಿ ಸುಮಾರು 6 ತಿಂಗಳಿನಿಂದ ಇಲ್ಲಿ ನಡೀತಾ ಇದೆ. ಆದರೆ ಕೋಟಿಗಟ್ಟಲೆ ಒಂದಷ್ಟು ಅನುದಾನದಲ್ಲಿ ನಡೆಯುವಂಥ ಈ ಕಾಮಗಾರಿ ಇಷ್ಟರಲ್ಲೇ ನಿಂತಿದೆ. ಇಲ್ಲಿ ಜನರಿಗೆ ಹೋಗಲಿಕ್ಕೆ ಯಾವುದೇ ಬದಲಿ ವ್ಯವಸ್ಥೆಗಳಿಲ್ಲ. ಭಾಳಷ್ಟು ಜನರು ಕಷ್ಟಪಡುವಂಥ ಪರಿಸ್ಥಿತಿ ಬಂದೊದಗಿದೆ. ಇಲ್ಲಿಯ ಪರಿಸ್ಥಿತಿ ನೇರವಾಗಿ ಈ ಸ್ಥಳಕ್ಕೆ ಬಂದು ಅವಲೋಕನ ಮಾಡಿದಾಗ ಒಂದು ರೀತಿಯಲ್ಲಿ ಈ ಜೂನ್ ಅಂತ್ಯಕ್ಕೆ ಅಥವಾ ಜೂನ್ನ ಈ ಸಂದರ್ಭದಲ್ಲಿ ಮುಗಿಬೇಕಿದ್ದಂತಹ ಈ ಕಾಮಗಾರಿ ಇನ್ನೂ ಕೂಡ ಮುಗಿಯದೇ ಇದ್ದದ್ದೇ ಅಷ್ಟೇ ಅಲ್ಲದೆ ಜನರಿಗೆ ನಡ್ಕೊಂಡು ಹೋಗಲಿಕ್ಕೂ ಸಾಧ್ಯವಾಗದಂಥ ಪರಿಸ್ಥಿತಿಯಲ್ಲಿ ಇಲ್ಲಿ ನಾವು ಕಾಣ್ಬೋದು. ಇಲ್ಲಿಯ ಇದರ ಕೆಲವು ಸಂಬಂಧಪಟ್ಟವರನ್ನು ವಿಚಾರಿಸಿದಾಗ ನಡ್ಕೊಂಡು ಹೋಗುವಷ್ಟು ವ್ಯವಸ್ಥೆಯನ್ನು ಇನ್ನೂ ಮಾಡಬೇಕಷ್ಟೇ ಅನ್ನುವಂಥ ಉತ್ತರಗಳನ್ನು, ಹಾರಿಕೆ ಉತ್ತರಗಳನ್ನಷ್ಟೇ ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ನನ್ನ ಜೊತೆಗೆ ಇಲ್ಲಿಯ ವಿದ್ಯಾರ್ಥಿಗಳಿದ್ದಾರೆ, ಬೆಟ್ಟಂಪಾಡಿ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳಿದ್ದಾರೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಆಮೂಲಾಗ್ರ ಬದಲಾವಣೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಭಾಳಷ್ಟು ಕೆಲಸಗಳು ನಡೀತಾ ಇದೆ ಸರ್ಕಾರದ ಮಟ್ಟದಲ್ಲಿ. ಆದರೆ ಇಲ್ಲಿ ಆ ಕಾಲೇಜಿಗೆ ಹೋಗುವುದಕ್ಕೆ ಕಷ್ಟ ಆಗುವಂಥ ಪರಿಸ್ಥಿತಿ ಬಂದೋದಾಗಿದೆ. ಈ ಬೆಟ್ಟಂಪಾಡಿ ಕಾಲೇಜ್ ಇರುವುದು ಈ ಸೇತುವೆಯ ಆ ಭಾಗದಲ್ಲಿ. ಇನ್ನು ಈ ಭಾಗದಲ್ಲಿ ಇದು ಸುಳ್ಯ ಪದವಿಗೆ ಸಂಪರ್ಕ ಸಾಧಿಸುವಂಥ ರಸ್ತೆ. ಸುಳ್ಯ ಪದವಿನ ಈ ಭಾಗದಿಂದ ಬರುವಂಥ ವಿದ್ಯಾರ್ಥಿಗಳು ಈ ಸೇತುವೆಯ ಆ ಕಡೆಗೆ ರಿಕ್ಷಾವನ್ನು ಬಾಡಿಗೆಗೆ ತರಿಸಿ ಅಲ್ಲಿ ತನಕ ಬಂದು ಅಲ್ಲಿಂದ ಈ ಸೇತುವೆಯನ್ನು ಕಾಲ್ನಡಿಗೆಯಲ್ಲಿ ನಡೆದು ನಂತರ ಕಾಲೇಜನ್ನು ಸೇರಬೇಕು, ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು. ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಇವರಿದ್ದಾರೆ. ಬಹುಶಃ ಇದೆಲ್ಲೋ 90ರ ದಶಕದ ಕಥೆಯ ಥರ ಕೇಳ್ತಾ ಇದೆ. ನೋಡು, ಆ ಮಕ್ಕಳ ಬಾಯಿಂದಲೇ ಕೇಳೋಣ ಯಾವ ರೀತಿಯಾದಂಥ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಿ ಅಂತ. ನಮಸ್ತೆ, ನಿಮ್ಮ ಹೆಸರು ಹೇಗೆ? ನನ್ನ ಹೆಸರು ಹರ್ಷಿತಾ. ಈ ಸೇತುವೆ ಎಷ್ಟು ಟೈಮ್ನಿಂದ ಇಲ್ಲಿ ಕಾಮಗಾರಿ ನಡೀತಾ ಇದೆ ಮತ್ತು ನಿಮಗೆ ಏನು ತೊಂದರೆ ಆಗ್ತದೆ? ಈ ಸೇತುವೆ ಡಿಸೆಂಬರಿಂದಲೇ ಇದರ ಕಾಮಗಾರಿ ಆರಂಭ ಆಗಿದೆ, ಇನ್ನೂ ಕೂಡ ಮುಗಿಲಿಲ್ಲ. ನಮಗೆ ಕಾಲೇಜಿಗೆ ಯಾವಾಗಲೂ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಲ್ಯಾಬ್ ಎಲ್ಲ ಇರುವಾಗ ನಡ್ಕೊಂಡು ಬರಲಿಕ್ಕೂ ಕೆಲವೊಮ್ಮೆ ಆಟೋ ಅಲ್ಲಿಂದ ಇರುವುದಿಲ್ಲ. ಹಾಗಾಗಿ ಕೆಲವೊಮ್ಮೆ ಸಂಟ್ಯಾರಾಗಿ ಬೇರೆ ಒಂದು ಮಾರ್ಗಾಗಿ ಹೋಗಬೇಕಾಗ್ತದೆ. ಅದರಿಂದ ಮನೆಗೆ ತಲುಪುವಾಗ ತುಂಬ ಲೇಟ್ ಆಗ್ತದೆ. ಸ್ಕೂಲಿಗೆ ಹೋಗುವಾಗ ಏನಾದರೂ ಲೇಟ್ ಆದ ಸಂದರ್ಭಗಳಿದೆಯಾ? ನನಗೆ ಇಷ್ಟರಾಗಿ ಅಂಥ ಸಂದರ್ಭ ಆಗಲಿಲ್ಲ. ಬೇರೆ ತುಂಬ ಮಂದಿಗೆ ಫಸ್ಟ್ ಅವರ್ ಅವರಿಗೆ ಅಟೆಂಡ್ ಮಾಡಲಿಕ್ಕೆ ಆಗೋದಿಲ್ಲ, ಸೆಕೆಂಡ್ ಅವರ್ ಥರ್ಡ್ ಅವರ್ ಎಲ್ಲ ಆಗ್ತದೆ. ಇವರು ಹೇಳೋ ಪ್ರಕಾರ ನಾನು ಆಗಾಗಲೇ ಹೇಳಿದೆ, ಈ 90ರ ದಶಕದಲ್ಲಿ ನಮ್ಮ ಹಿರಿಯರು ಹೇಳ್ತಾ ಇದ್ರು ನಾವು ನಡ್ಕೊಂಡು ಹೋಗಬೇಕಿತ್ತು, ಅಷ್ಟು ದೂರ ಹೋಗಬೇಕಿತ್ತು. പക്ഷേ ಇವತ್ತು ಈ ವಿದ್ಯಾರ್ಥಿಗಳು ಕೂಡ ಅಂಥದ್ದೇ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದು. പക്ഷേ ಇನ್ನೊಬ್ಬರು ಇಲ್ಲಿ ವಿದ್ಯಾರ್ಥಿನಿ ಇದ್ದಾರೆ. ನಿಮ್ಮ ಹೆಸರು ಹೇಳಿ? ನನ್ನ ಹೆಸರು ಹರ್ಷಿತಾ ಅಂತ. ಈ ಸೇತುವೆಯಿಂದಾಗಿ ನಿಮಗೆ ಎಷ್ಟು ಸಮಸ್ಯೆ ಆಗಿದೆ? ನಮಗೆ ಅದೇ ಬೆಳಿಗ್ಗೆ ಮತ್ತು ಸಂಜೆ ಕೂಡ ಹೋಗುವಾಗ ಇಲ್ಲಿ ಲೇಟ್ ಆಗ್ತದೆ. ಕೆಲವೊಮ್ಮೆ ರಿಕ್ಷಾ ಕೂಡ ಇರುವುದಿಲ್ಲ. ಮುಡುಪಿನಡ್ಕದಿಂದ ರಿಕ್ಷಾ ಮಾಡಿಕೊಂಡು ಬರೋದು ನಾವು. ನಿಮಗೆ ಈ ಮುಡುಪಿನಡ್ಕದಿಂದ ಇಲ್ಲಿಗೆ ರಿಕ್ಷಾ ಮಾಡಿಕೊಂಡು ಬರಬೇಕಿದ್ರೆ ಎಷ್ಟು ಖರ್ಚು ಉಂಟು? ಇಲ್ಲಿಗೆ 50 ತಗೊಳ್ತಾರೆ. 50 ರೂಪಾಯಿ ತಗೊಳ್ತಾರೆ. ಇಲ್ಲಿಂದ ವಾಪಸ್ ನಡ್ಕೊಂಡು ಹೋಗುದು? ಹೌದು. ಎಸ್, ನೋಡಿ, ಮುಡುಪಿನಡ್ಕದಿಂದ ಇಲ್ಲಿಗೆ 50 ರೂಪಾಯಿ ಖರ್ಚು ಮಾಡಬೇಕು. ಇಲ್ಲಿಂದ ವಾಪಸ್ ಅವರು ನಡ್ಕೊಂಡು ಹೋಗಬೇಕು. ಒಂದು ಸರ್ಕಾರಿ ಶಾಲೆಗೆ ಸೇರುವಂಥದ್ದು ಯಾಕಂತ ಹೇಳಿದ್ರೆ ಒಂದಷ್ಟು ಅವರ ಮನೆಯ ಪರಿಸ್ಥಿತಿಗಳು ಕೂಡ ಸುಧಾರಣೆ ಆಗಬೇಕು. ನಂತರ ಸ್ವಲ್ಪ ತೊಂದರೆ ಆಗುತ್ತೆ. ಆದರೆ ಈಗ ಅವರು ಈ ಕಾಲೇಜಿಗೆ ಹೋಗುವಾಗ ಖರ್ಚೇ ಹೆಚ್ಚಾಗುವಂಥ ಪರಿಸ್ಥಿತಿ ಬಂದೋದಾಗಿದೆ. ಇನ್ನೂರು ವಿದ್ಯಾರ್ಥಿ ಇದ್ದಾರೆ, ಅವರ ಹತ್ರ ಮಾತಾಡೋಣ. ಸರ್, ನಿಮ್ಮ ಹೆಸರೇ? ಆತ್ಮಿಕ್. ಈ ಸೇತುವೆ ಮೂಲಕ ನೀವು ಹಾದು ಹೋಗ್ತಿದ್ದೀರಿ. ಹೌದು. ನಿಮಗೆ ಯಾವ ರೀತಿಯಾದ ಸಮಸ್ಯೆ ಇದೆ ಇಲ್ಲಿ ಕಂಪ್ಲೀಟ್ ಆಗದೇ ಇರುವಂಥ? ಇಲ್ಲಿ ಕಾಲೇಜ್ ತುಂಬ ಕಷ್ಟ ಆಗ್ತದೆ, ಮತ್ತೆ ಬಸ್ ಇಲ್ಲದ್ರೂ ತುಂಬ ನಡ್ಕೊಂಡು ಬರ್ಲಿಕ್ಕೆ ಕಷ್ಟ. ಮತ್ತೆ ಮನೆಯಲ್ಲಿ ಗಾಡಿ ಸಹ ಕೊಡುದಿಲ್ಲ ಬರ್ಲಿಕ್ಕೆ. ಮತ್ತೆ ರಿಕ್ಷಾದಲ್ಲಿ ಇಲ್ಲಿ ಓವರ್ಲೋಡ್ ಹಾಕ್ಲಿಕ್ಕೆ ಒಪ್ಪುದಿಲ್ಲ. ಹಾಗೆ ತುಂಬಾ ಕಷ್ಟ, ಬರ್ಲಿಕ್ಕೆ ತುಂಬಾ ಕಷ್ಟ.
ಎಸ್, ಎಲ್ಲ ವಿದ್ಯಾರ್ಥಿಗಳದ್ದು ಕೂಡ ಒಂದೇ ರೀತಿಯ ಅಭಿಪ್ರಾಯ. ಅಂತೂ ಅವರೆಲ್ಲರಿಗೂ ಬಹುಶಃ ಈ ಕಾಮಗಾರಿ ಅತ್ಯಂತ ಬೇಗವಾಗಿ ಆಗಬೇಕು ಮತ್ತು ಆದಷ್ಟು ಬೇಗ ಇಲ್ಲಿಗೆ ಒಂದು ನಡ್ಕೊಂಡು ಹೋಗೋ ಹಾಗೆ ಆದರೂ ವ್ಯವಸ್ಥೆಗಳು ಆಗಬೇಕು ಅನ್ನುವಂಥದ್ದು ಅವರ ಮನಸ್ಸು ಅಂತ ನನಗೆ ಅನಿಸ್ತಾ ಇದೆ. ಇಲ್ಲಿನ ಗ್ರಾಮಸ್ಥರಿದ್ದಾರೆ, ಅವರು ಭಾಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ವೈದ್ಯಕೀಯ ಚಿಕಿತ್ಸೆಗೆ ಹೋಗಬೇಕಿದ್ರೂ ಯಾವುದೋ ಒಂದು ಊರನ್ನು ಸುತ್ತ ಹಾಕಿಕೊಂಡು ನಮ್ಮದೇ ಊರಿನ ರಸ್ತೆ ಇದ್ದರೂ ಕೂಡ ಹೋಗಬೇಕಾದಂಥ ಪರಿಸ್ಥಿತಿ ಅವರಲ್ಲಿದೆ. ಕೇಳೋಣ ಅವರು ಏನು ಹೇಳುತ್ತಾರೆ. ಸರ್, ನಿಮ್ಮ ಹೆಸರು? ಸಂತೋಷ್ ಅಂತ. ನೋಡಿ, ಇಲ್ಲಿ ಈ ರೀತಿಯ ಪರಿಸ್ಥಿತಿ ಇದ್ದರೂ ಕೂಡ ನೀವು ಬೇರೆ ಈಗ ಅಧಿಕಾರಿಗಳನ್ನು ಕೇಳಲಿಲ್ವಾ ಅಥವಾ ಗ್ರಾಮ ಪಂಚಾಯತ್ನ ಪ್ರತಿನಿಧಿಗಳನ್ನು ನೀವು ಕೇಳಲಿಲ್ವಾ? ಅವರು ಏನು ಹೇಳ್ತಾರೆ? ನಾವು ಪಂಚಾಯತ್ನವ್ರ ಹತ್ರ, ನಮ್ಮ ಪ್ರತಿನಿಧಿಗಳ ಹತ್ರ ತುಂಬ ಸಲ ಮಾತಾಡಿದ್ದೇವೆ. ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಹೊರತು ಯಾವುದೇ ರೀತಿಯ ರೆಸ್ಪಾನ್ಸ್ ಇಲ್ಲ. ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷ ಇರ್ಬೋದು, ಯಾರು ಕೂಡ ಇದಕ್ಕೆ ಇದು ಸಾರ್ವಜನಿಕ ನೆಲೆಯಲ್ಲಿ ಇದಕ್ಕೆ ಯಾವುದೇ ರೀತಿಯ ಸಪೋರ್ಟ್ಸ್ ಇಲ್ಲ ಅಂತ ಅನಿಸ್ತದೆ. ನೋಡಿ, ಇದು ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟಂಥ ರಸ್ತೆ. ಈಗಾಗಲೇ ಪತ್ರಿಕಾ ಪ್ರಕಟಣೆಯನ್ನು ಆವತ್ತು ಕೊಟ್ಟಿದ್ದರು ಜನವರಿಯಿಂದ ಒಂದು 4 ತಿಂಗಳವರೆಗೆ ಒಂದು ರಸ್ತೆ ಇಲ್ಲಿ ಕಾಮಗಾರಿ ನಡೀಲಿಕ್ಕಿದೆ. ಆನಂತರ ಅಷ್ಟರವರೆಗೆ ನೀವು ಸಹಿಸಿಕೊಳ್ಳಿ, ಆಮೇಲೆ ಮೋಸ್ಟ್ಲಿ ಮೇ ಅಂತ್ಯದ ನಂತರ ರಸ್ತೆಯನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡಿ ಕೊಡ್ತೇವೆ. ಅಷ್ಟರವರೆಗೆ ನೀವು ಸ್ವಲ್ಪ ಸಹಕಾರ ಮಾಡಬೇಕು. ಆಗುವುದಾದರೆ ಒಳ್ಳೆಯದಾಗಲಿ, ಯಾಕಂತ ಹೇಳಿದರೆ ಇದು ಊರಿಗೆ ಬೇಕಾದ್ದು. ಅದು ಕೂಡ ಒಂದು ಒಳ್ಳೆ ರಸ್ತೆ. ಈ ಕಡೆಯಿಂದ ನಮಗೆ ರೆಂಜಕ್ಕೆ ಕನೆಕ್ಟ್ ಮಾಡಬೇಕಾದ್ರೆ ಇದೇ ಇರುವುದು ದೊಡ್ಡ ರಸ್ತೆ. ಎಲ್ಲರೂ ಸಹಿಸ್ಕೊಂಡಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ ಎಲ್ಲರೂ. ಆದರೂ ಇದು ಹೋಗುತ್ತಿರುವ ವೇಗ ನಮಗೆ ತುಂಬ ಇರಿಟೇಟ್ ಆಗ್ತಾ ಇದೆ. ಅಂದರೆ ಆಮೆಗತಿಯ ವೇಗದಲ್ಲಿ ಸಾಗ್ತಾ ಇದೆ ಇದು. ನೀವು ಈಗಾಗಲೇ ನೋಡ್ಬೋದು. ನೋಡಿ, ಜನವರಿಯಲ್ಲಿ ಪ್ರಾರಂಭವಾಗಿರುವಂತಹ ಈ ಸೇತುವೆ ಕಾಮಗಾರಿ ಇನ್ನೂ 2 ಪಿಲ್ಲರ್ನಲ್ಲೇ ನಿಂತಿದೆ ಅಷ್ಟೇ. ಈಗಾಗಲೇ ಮೇಲಿನ ವ್ಯವಸ್ಥೆಗೆ ಚಾವಣಿ ಹಾಕ್ತಾ ಇದ್ದಾರೆ ಅಷ್ಟೇ. 2 ಪಿಲ್ಲರ್ ಹಾಕಲಿಕ್ಕೆ 6 ತಿಂಗಳು ತಗೊಂಡಿದ್ದಾರೆ. ಅದು ಕೂಡ ಆಧುನಿಕ ತಂತ್ರಜ್ಞಾನ ಇರುವಂತಹ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದು ಆಧುನಿಕ ಮೆಷಿನರಿಯನ್ನು ಯೂಸ್ ಮಾಡದೆ ಈ ರೀತಿಯ ಒಂದು ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ಒಂಥರ ಕಳಪೆ ಕಾಮಗಾರಿ ಆಗಿತ್ತು. ಲಾಸ್ಟ್ ಟೈಮ್ ನಾವು ಪ್ರತಿದಿನ ನೋಡ್ತಾ ಇದ್ದೇವೆ. ಈಗ ಹಳೆಯ ಕಾಲದಲ್ಲಿ, ಓಬಿರಾಯನ ಕಾಲದಲ್ಲಿ ಇರುವಂತಹ ಆ ಕಾಂಕ್ರೀಟ್ ಮಿಕ್ಸಿಂಗ್ ಮಿಷಿನ್ ಇದೆ. 3 ಬಟ್ಟಿ ಜಲ್ಲಿ, 3 ಬಟ್ಟಿ ಹೊಯ್ಗೆ, 1 ಗೋಣಿ ಸಿಮೆಂಟನ್ನು ಹಾಕಿ ಅದನ್ನು ಆಟೋಮೆಟಿಕ್ ಆಗಿ ಕಲಸೋ ಇಲ್ಲ, ಅದು ಮ್ಯಾನ್ಯುವಲ್ ಆಗಿ ಮಾಡಿ ಅದನ್ನು ತಂದು ಇಲ್ಲಿ ಕಾಂಕ್ರೀಟಿಂಗ್ ಮಾಡುವಾಗ ಎಷ್ಟು ಟೈಮ್ ಹೊಡೀತದೆ. ಈ 2 ಪಿಲ್ಲರಿಗೆ 6 ತಿಂಗಳಾಯಿತು. ಇನ್ನೂ ಕೂಡ ಈ ಪಿಲ್ಲರ್ನಲ್ಲಿ ಇದೆ ಅಷ್ಟೇ. ಇದು ಇನ್ನೂ 6 ತಿಂಗಳು, ಇನ್ನೂ ಸೀಸನ್ ಮಳೆಗಾಲ. ಈ ಕಡೆ ಎಲ್ಲ ತೋಡುಗಳಿರುವುದು, ರಸ್ತೆ ಸಂಪರ್ಕ ಸರಿ ಇಲ್ಲ. ಇದರಿಂದ ಲೋಕೋಪಯೋಗಿ ಇಲಾಖೆಯನ್ನು ನಾವು ಇಲ್ಲಿ ದೂರ್ತಾ ಇಲ್ಲ. ಲೋಕೋಪಯೋಗಿ ಇಲಾಖೆ 2.5 ಕೋಟಿ ಕಾಂಟ್ರಾಕ್ಟರ್ಗೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, 2.5 ಕೋಟಿ ಬಜೆಟ್ ಇದು ಕಾಂಟ್ರಾಕ್ಟ್. ಈ ಕಾಂಟ್ರಾಕ್ಟರ್ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಇದನ್ನು ನಮ್ಮ ಒಂದು ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯತ್ ಆಗಲಿ, ಜಿಲ್ಲಾ ಪಂಚಾಯತ್ ಆಗಲಿ, ತಾಲೂಕು ಪಂಚಾಯತ್ ಆಗಲಿ, ಇದಕ್ಕೆ ಸಂಬಂಧಪಟ್ಟ ಈ ಪ್ರತಿನಿಧಿಗಳು ಇದನ್ನು ಮಾತಾಡಬೇಕಾಗ್ತದೆ ಲೋಕೋಪಯೋಗಿ ಇಲಾಖೆಯೊಂದಿಗೆ, ಇಲ್ಲದ್ರೆ ಈ ಕಾಂಟ್ರಾಕ್ಟ್ನ ಜೊತೆ. ಅವರ ಆಮೆಗತಿಯ ವೇಗದಿಂದ ನಮಗಿಲ್ಲಿ ಸಮಸ್ಯೆ ಆಗ್ತಾ ಇರೋದು. ಈ ಒಳ್ಳೆ ರೀತಿಯ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಈಗ ಆಗುತ್ತಿದ್ದರೆ 3 ತಿಂಗಳಲ್ಲಿ ಎಷ್ಟೋ ಸೇತುವೆಗಳು ಆಗಿದೆ. ಆದರೆ ಇದು ಇನ್ನೂ 3 ತಿಂಗಳಲ್ಲಿ ಮುಗಿಯೋ ಲಕ್ಷಣ ಇಲ್ಲ. ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿರುವಂಥದ್ದು ಮೇ ಅಂತ್ಯದೊಳಗೆ ಆಗ್ತದೆ ಅಂತ. ಇನ್ನು ಈಗ 3 ಬೀಮ್ ಆಗ್ತಾ ಉಂಟು. ಈ ಬೀಮ್ ಆಗಿ ಆಮೇಲೆ ಸ್ಲ್ಯಾಪ್ ಆಗೋ ಹೊತ್ತಿಗೆ ಮಳೆಗಾಲವೇ ಮುಗಿದಿರ್ತದೆ. ನಮಗೀಗ ಒಂದೇ ಸಮಸ್ಯೆ, ಆ ಕಡೆಯಿಂದ ದ್ವೀಪದಂತಾಗ್ತದೆ. ಈ ಕಡೆಗೆ ರೆಂಜದ ಕಡೆಗೆ ಸುಳ್ಯಪದವು, ಮುಡಿಪನಡ್ಕ, ನಮ್ಮ ಶಾಂತದುರ್ಗ ದೇವಸ್ಥಾನ, ಕೌಡಿಚಾರನ ಮಾರ್ಗದಿಂದ ಕನೆಕ್ಟ್ ಆಗುವಂಥ ಯಾವುದೇ ಬೇರೆ ಸಂಪರ್ಕ ರಸ್ತೆ ಇಲ್ಲ. ರಸ್ತೆ ಇದ್ದರೂ ಕೂಡ ಅದು ತೋಡಿನಲ್ಲಿ ಬರುವಂಥದ್ದು. ಒಂದೇ ಮಲೆಗೆ ಬೇರೆ ವ್ಯವಸ್ಥೆ ಇಲ್ಲ. ನಾವು ಹೇಳುವುದಷ್ಟೇ, ನಿಮಗೆ ಈ ಗ್ರಾಮ ಪಂಚಾಯತ್ ಆಗಲಿ, ಜಿಲ್ಲಾ ಪಂಚಾಯತ್ ಆಗಲಿ, ತಾಲೂಕು ಪಂಚಾಯತ್ ಆಗಲಿ, ಪ್ರತಿನಿಧಿಗಳಿಗೆ ಈ ನಿಡ್ಪಳ್ಳಿ ಗ್ರಾಮದ ಹಾಗೂ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಜನರ ಬಗ್ಗೆ ಒಂದು ಕಾಳಜಿ ಇರುವುದೇ ಆಗಿದ್ದಲ್ಲಿ ನೀವು ಈ ಕಾಂಟ್ರಾಕ್ಟ್ನವರ ಜೊತೆ ಮಾತಾಡಿ ಇನ್ನೂ ಒಂದು 15 ದಿವಸದೊಳಗೆ ಇದನ್ನು ಸರಿಯಾಗಿ ವ್ಯವಸ್ಥೆ ಹೋಗುವ ಹಾಗೆ ಮಾಡಿಕೊಡ್ಬೇಕಂತ ನಮ್ಮ ಮನವಿ ಅಷ್ಟೇ. ಸರ್, ನಿಮ್ಮ ಹೆಸರು? ನವೀನ್ ರೀ ಅಂದ್ರೆ ಹೆಸರು. ಸರ್, ಪ್ರತಿಯೊಂದು ಕಾಮಗಾರಿ ನಡೆಯುವಾಗ ಅದಕ್ಕೆ ಒಂದು ಬದಲಿ ವ್ಯವಸ್ಥೆ ಅನ್ನುವಂಥ ಕಾನ್ಸೆಪ್ಟ್ ಇರ್ತದೆ. ಇಲ್ಲಿ ಆ ರೀತಿ ಆಗಿಲ್ವಾ ಅಥವಾ ಇದ್ದ ವ್ಯವಸ್ಥೆಗಳು ಹೇಗಿದೆ? ಬದಲಿ ವ್ಯವಸ್ಥೆ ಅಂತ ಇತ್ತು, ಆದರೆ ಅಲ್ಲಿ ಕೆಳಗೆ ತೋಡಿನಲ್ಲಿ ಸಂಚಾರ ಇರುವುದು, ಯಾವುದೇ ಬದಲಿ ಬೇರೆ ವ್ಯವಸ್ಥೆ ಇಲ್ಲ. ನಾವು ಮಳೆ ಬಂದರೆ, ನಾನೀಗ ನನ್ನ ಮಕ್ಕಳು ಬೆಟ್ಟಂಬಾಡಿ ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆಗೆ ಹೋಗ್ತಾ ಇದ್ದಾರೆ. ನನ್ನ ಮನೆಯಿಂದ ಬೆಟ್ಟಂಬಾಡಿಗೆ ಇರುವುದು ಕೇವಲ 3 ಕಿಲೋಮೀಟರ್. ಆದರೆ ಈ ಮಳೆಯಿಂದಾಗಿ ಈಗ ಮಕ್ಕಳನ್ನು ಕರ್ಕೊಂಡು ಹೋಗಲಿಕ್ಕೆ ಭಯವಾಗ್ತಾ ಉಂಟು. ಯಾಕಂತ ಹೇಳಿದರೆ ಜಾರಿ ಬಿದ್ದರೆ ಮಕ್ಕಳಿಗೆ ತೊಂದರೆ ಆಗ್ಬೋದು ಅನ್ನೋ ಉದ್ದೇಶದಿಂದ ಬಸ್ಸಲ್ಲಿ ಕಲಿಸ್ತಾ ಇದ್ದೇವೆ. ಈಗ ನಾವು ಮನೆಯಿಂದ 3 ಕಿಲೋಮೀಟರ್, ಈಗ 25 ಕಿಲೋಮೀಟರ್ ಆಗಿ ನಾವು ಮಕ್ಕಳನ್ನು ಬಸ್ಸಲ್ಲಿ ಕಲಿಸ್ತಾ ಇದ್ದೇವೆ. ಹಾಗಾದರೆ ನಮಗೆ ಈ ವರ್ಷ ನನ್ನ ಅಂದಾಜು ಶಾಲಾ ಫೀಸಿಗಿಂತ ವಾಹನ ಫೀಸು ಜಾಸ್ತಿ ಆಗುವಂತಹ ಲಕ್ಷಣಗಳು ನಮಗೆ ಕಾಣ್ತಾ ಉಂಟು. ಇದಕ್ಕೆ ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆಯವರು ತಕ್ಷಣ ಪರಿಹಾರ ನೀಡಿ ಸಾರ್ವಜನಿಕರಿಗೆ ಆಗುವಂತಹ ತೊಂದರೆಯನ್ನು ಬಗೆಹರಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ಈ ಬಗ್ಗೆ ಈ ಹಿಂದೆ ಗಂಗಾಧರ್ ನಿಡ್ಪಳ್ಳಿ ಅಂತವರು ನಮ್ಮ ಪ್ರತಿನಿಧಿಗಳವರು ಅವರು ಈ ಬಗ್ಗೆ ಸುದ್ದಿಯನ್ನು ಮಾಡಿದರು. ಸರ್, ಇದರ ಹಿಂದೆ ನಾವು ಸುದ್ದಿ ಮಾಡುವಾಗ ಇಲ್ಲಿಯ ಜನರು ಯಾವ ರೀತಿಯ ಪ್ರತಿಕ್ರಿಯೆ ಇತ್ತು ಮತ್ತು ಅಧಿಕಾರಿಗಳು ಏನು ಅಂತ ಉತ್ತರ ಕೊಟ್ಟಿದ್ರು? ಅಂದರೆ ಈ ಕಾಮಗಾರಿ ಪ್ರಾರಂಭ ಆದ ಕೂಡಲೇ ಮೇ ಅಂತ್ಯಕ್ಕೆ ಮುಗಿಯುವುದಂತೇಳಿ ಹೇಳ್ತಿದ್ರು. ಹಾಗೆ ಇಲ್ಲಿಯ ಜನರು ಬಹಳ ಖುಷಿಯಿಂದಿದ್ದರು. ನಮಗೆ ಈ ಸೇತುವೆ ಅಗಲವಾಗಿ ಬೇಗ ಆಗ್ಬೋದು ಅಂತೇಳಿ ಎಲ್ಲ ಒಂದು ಖುಷಿಯಲ್ಲಿದ್ದರು. ಅದೇ ರೀತಿ ನಾನು ಇದರ ಕಾಮಗಾರಿ ಭಾರಿ ಆಮೆಗತಿಯಲ್ಲಿ ನಡೀತಿತ್ತು. ಅದಕ್ಕಾಗಿ ನಾನು ಈ ಸುದ್ದಿ ಪತ್ರಿಕೆಯಲ್ಲಿ ಇದರ ಬಗ್ಗೆ ಬರೆದಿದ್ದೆ. ಆದಷ್ಟು ಬೇಗ ಆಗಿ ಜನರಿಗೆ ಇದು ಸಂಚಾರಕ್ಕೆ ಅನುಕೂಲ ಆಗಬೇಕು ಎಂದಲ್ಲಿ ನಾನು ಬರೆದಿದ್ದೆ. ಆದರೆ ಈಗ ನೋಡುವಾಗ ಕಾಮಗಾರಿ ಬಹಳ ಆಮೆಗತಿಯಲ್ಲಿ ನಿಧಾನಗತಿಯಲ್ಲಿ ನಡೀತಾ ಇದೆ. ಇಲ್ಲಿ ಜನರಿಗೆ ಸಮಸ್ಯೆ ಇರುವುದು ಹೌದಾಗಿದೆ. ಜನರಿಗೆ ಬಹಳ ಸಮಸ್ಯೆ ಇದೆ. ಯಾವ ಜನಪ್ರತಿನಿಧಿಗಳು ಕೂಡ ಇಲ್ಲಿ ಇದರ ಬಗ್ಗೆ ಗಮನ ಹರಿಸಿಲ್ಲ. ಅವರು ಒತ್ತಾಯ ಕೂಡ ಮಾಡ್ತಾ ಇಲ್ಲ ಅಂತಲ್ಲಿ ಕಾಣ್ತದೆ. ಎನ್ನ ಪುದರ್ ರಾಧಾಕೃಷ್ಣ ಅಂತ ಇನ್ನು ಮುಳ್ಳು ಅಂಗಡಿ ಉಂಟು. ಒಂದೊಂದು ಈ ಸಂಕ ಪಳಿತದ್ದು ಆಯ್ನೆಡ್ಡೇನೆ ಯೋಜನೆ ಪೂರ ಭಾರಿ ಎಡ್ಡೆ ಗೌರ್ಮೆಂಟ್ದು ಆಂಡ ಇನ್ನು ಮಲ್ಪನ ಕಾಂಟ್ರಾಕ್ಟ್ ದೇತಂದ್ರೆ ಜನವರಿ ಲಾಸ್ಟಿಗೆ ಪಳಿತೇರು ಪಳಿತು ಇನಿ ಮುಟ್ಟಲ ಕೆಲಸ ಅವಂತೆ ಓಲೋಲು ಬಂಗ ಇಂಕ್ಲೇಡ್ದಲ್ಲ ಜಾಸ್ತಿ ಕಾಲೇಜ್ ಓಪನ್ ಜೋಕ್ಲು ಅಂತ ಓಲೋಲು ಬೋಡು ಅವತ್ತು ರಾತ್ರಿ ಒವ್ವು ಊರದಾಗಲು ಬತ್ತದಾಗಲು ಭಾರಿ ಸಮಸ್ಯೆ ಅನುಭವಿಸುವಂತಲ್ಲ ನಿಂತಿಲ್ಲ ಕೆಲಸ ಮಲ್ಪನಾಗ್ಲಿಕ್ಕೆ ಕಂಟಾಡ ಪಿಲ್ಲರ್ ಅಥವಾ ಒಂದು ತಿಂಗಳಾಂಡು ಭೀಮ ಮಲ್ಪಡಾಗ್ಲಿ ತುಂಬ ಎಸ್ಟಿಮೇಟ್ ಇಪ್ಪಜ ಏನಪ್ಪ ರೆಡಿ ಮಲ್ಪಡ್ಜ ಒಂದು ಅವು ಆತ ಏತನ ಇತ್ತೇನೆ ನನ್ನಲ್ಲ ಮಲ್ತಿದ್ದೀರದಲ್ಲಿ ಈ ಸಮಸ್ಯೆ ಇತ್ತೆ ಮರಿಯಲ್ಲ ಬರ್ಸ ಹೊತ್ತಂಡ ಓಲ್ಲ ಬೋಪ್ಲಕ್ಕೆ ಇಜ್ಜಿ ನಾನು ಸಮಸ್ಯೆ ಆಯ್ರದಾಗಲಿ ಏರ ಅಂಚಿ ಬೋಪ್ನ ವ್ಯವಸ್ಥೆನೇ ಇಜ್ಜಿ ಇನ್ನು ಬೇಡಿಕೆ ಆಯ್ನಾತು ಬೇಗ ಇಂಕ್ಲೊಂಜಿ ವೆಹಿಕಲ್ ಬೋಪ್ನ ಅಂಚಿನ ವ್ಯವಸ್ಥೆ ಮಲ್ತು ಕೊರಡು ಏತ್ತು ಬೇಗ ಆತು ಬೇಗ ಮಾಂತ ಕೋಡಿಲ್ಲ ಮಲ್ತಾರೆ ಅಭಿವೃದ್ಧಿ ಎಡ್ಡೇನೆ ಅಕ್ಲ ಮಲ್ತನದಲ್ಲ ತಪ್ಪತ್ತು ಆಡ ಕೆಲಸ ಮಲ್ಪನ ಅಕ್ಲ ಏನು ಕರೆಕ್ಟ್ ಮಲ್ಪ ಅಂದ್ರೆ ಅದು ನಿರ್ವಹಣೆ ತುಯ್ಜರಿ ಇರಲ್ಲ ಅತ್ತೈನ ಬೇರೆ ಒಯ್ಜಿರತ್ತೆ. ಪರಿಸ್ಥಿತಿ ಖಂಡಿತವಾಗಿ ಭಾಳಷ್ಟು ಕಷ್ಟಕರವಾದಂಥ ಪರಿಸ್ಥಿತಿಯಲ್ಲಿದೆ. ಇಂತಹ ಪರಿಸ್ಥಿತಿಯ ನಡುವೆ ಇಲ್ಲಿಯ ಸಾರ್ವಜನಿಕರು ಭಾಳಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡರು. ಒಂದೆಡೆ ಒಬ್ಬರು ಹೇಳಿದ ಹಾಗೆ ಇದು ದ್ವೀಪ ಪ್ರದೇಶದಂತೆ ಆಗಿದೆ ಅನ್ನುವಂಥ ಮಾತನ್ನು ಹೇಳಿದರು. ಖಂಡಿತವಾಗಿಯೂ ಕೂಡ ಹೌದು. ಇಲ್ಲಿನ ವ್ಯವಸ್ಥೆಗಳು ಅದೇ ರೀತಿಯಾಗಿ ಇದೆ. ವಿದ್ಯಾರ್ಥಿಗಳ ಪಾಡು ಕೂಡ ಅಂದರೆ ಆ ಭಾಗದಲ್ಲಿ ವಿದ್ಯಾಸಂಸ್ಥೆಗಳು ಹೆಚ್ಚಿರೋದರಿಂದ ಭಾಳಷ್ಟು ಕಷ್ಟಕರವಾದಂಥ ಪರಿಸ್ಥಿತಿಯನ್ನು ಇಲ್ಲಿನ ಸಾರ್ವಜನಿಕರು ಅನುಭವಿಸ್ತಾ ಇದ್ದಾರೆ. ಈ ಊರಿನವರು ಭಾಳಷ್ಟು ಒಂದು ನಿರೀಕ್ಷೆಯಲ್ಲಿದ್ದಾರೆ. PWDಯ ಬಗ್ಗೆ ಈಗಾಗಲೇ ಅವರು ತಮ್ಮ ಹೇಳಿಕೆಗಳನ್ನು ಕೊಡುವಾಗ ಕೂಡ ಅವರು ಯಾವುದೇ ಅಧಿಕಾರಿಗಳ ಮೇಲೆ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸದೆ ಒಟ್ಟಿನಲ್ಲಿ ಈ ವ್ಯವಸ್ಥೆ ಒಳ್ಳೆಯದಾಗಿದೆ, ನಮ್ಮ ಊರಿಗೆ ಒಳ್ಳೆಯದೇ ಆಗ್ತಾ ಇದೆ, ಆದರೆ ಅದರಿಂದಾಗಿ ನಾವು ಸಂಕಟವನ್ನು ಪಡೆದ ಆ ರೀತಿಯಲ್ಲಿ ಆಗಲಿ ನಮಗೆ ಬದಲಿ ವ್ಯವಸ್ಥೆಯನ್ನಾದರೂ ಸರಿಯಾಗಿ ಮಾಡಿಕೊಡಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಬಹುಶಃ ಇದರ ಪಕ್ಕದಲ್ಲೇ ಒಂದು ಕಿಂಡಿ ಅಣೆಕಟ್ಟಾಗ್ತಾ ಇದೆ. ಅಲ್ಲಿಯೂ ಕೂಡ ಅರ್ಧದಲ್ಲೇ ಕೆಲಸ ನಿಂತಿದೆ. ಇನ್ನೊಂದು ಕಡೆ ಒಂದು ಸಣ್ಣ ಕಾಲು ಸಂಕ ಇತ್ತು, ಅದನ್ನು ಕೂಡ ಅಭಿವೃದ್ಧಿಯ ಹೆಸರಿನಲ್ಲಿ ಈ ಕಾಮಗಾರಿ ಆಗ್ತಾ ಇರುವ ಸಂದರ್ಭದಲ್ಲಿ ಆ ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಎಲ್ಲಿಯೂ ಕೂಡ ಹೋಗಲಿಕ್ಕೆ ಜನರಿಗೆ ಸಂಪರ್ಕ ಸಾಧಿಸಲಿಕ್ಕೆ ಸಾಧ್ಯವಾಗದೇ ಇರುವಂಥ ಪರಿಸ್ಥಿತಿ ಬಂದೊದಗಿದೆ ಅನ್ನುವಂಥದ್ದು ಇಲ್ಲಿನ ಜನರ ಮಾತು. ಬನ್ನಿ ಆ ಎರಡು ಕಾಮಗಾರಿಗಳು ಹೇಗೆ ನಡೀತಾ ಇದೆ, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಈಗ ನಾನಿರುವಂಥದ್ದು ಎಂಪೆಕಲ್ಲು ಅನ್ನುವಂಥ ಜಾಗದಲ್ಲಿ. ಈ ಜಾಗದಲ್ಲಿ ನೀವು ಈಗಾಗಲೇ ದೃಶ್ಯಗಳಲ್ಲಿ ಗಮನಿಸಿರ್ಬೋದು, ಒಂದು ಕಿಂಡಿ ಅಣೆಕಟ್ಟಿನ ಕಾರ್ಯ ಸುಮಾರು 1,50,00,000 ವೆಚ್ಚದಲ್ಲಿ ಆಗ್ತಾ ಇದೆ. ಆದರೆ ಈ ಕೆಲಸ ಮಳೆಗಾಲ ಆರಂಭವಾದ ಒಂದು ನೆಪದಲ್ಲಿ ಅರ್ಧಕ್ಕೆ ನಿಂತು ಹೋಗಿದೆ. ಒಟ್ಟಿನಲ್ಲಿ ಇದರ ನಾನು ಪ್ರಥಮಾರ್ಧದಲ್ಲಿ ತೋರಿಸಿದಂಥ ಸೇತುವೆಯೂ ಕೂಡ ಅರ್ಧದಲ್ಲೇ ಈಗ ಕಾಮಗಾರಿಯು ವಿಳಂಬ ಆಗ್ತಾ ಇದೆ. ಅದರ ಜೊತೆಗೆ ಇದರ ಹಿಂದೆ ಇನ್ನೊಂದು ದಾರಿ ಇತ್ತು, ಅಲ್ಲಿಯೂ ಕೂಡ ಒಂದು ಕಾಮಗಾರಿಯನ್ನು ಮಾಡೋದಕ್ಕೋಸ್ಕರ ಅಲ್ಲಿರುವಂಥ ಸೇತುವೆಯನ್ನು ಕೂಡ ಅಗೆದು ಹಾಕಿದ್ದಾರೆ. ಆ ಕಿರುದಾರಿಯೂ ಕೂಡ ಮುಚ್ಚಿ ಹೋಗಿದೆ. ಈಗ ಎಂಪೆಕಲ್ಲಿನ ಈ ಭಾಗದ ಏನು ಬದಲಿ ರಸ್ತೆ ಇತ್ತು, ಇಲ್ಲಿಯೂ ಕೂಡ ಈ ಕಿಂಡಿ ಅಣೆಕಟ್ಟಿನ ಕಾರ್ಯ ನಡೆಯುತ್ತಿರುವುದರಿಂದ ಆ ಮಾರ್ಗವನ್ನು ಅರ್ಧದಲ್ಲೇ ಬಿಟ್ಟು ಹೋಗಿದ್ದಾರೆ. ಅದರ ಜೊತೆಗೆ ಇಲ್ಲಿ ಈ ನೀರಿನ ಮೂಲಕ ಜನರು ಹೋಗಬೇಕಾದಂಥ ಪರಿಸ್ಥಿತಿ ಬಂದೊದಗಿದೆ.
ಹಿರಿಯರು, ವೃದ್ಧರು ಅಥವಾ ರಿಕ್ಷಾ ಚಾಲಕರು ಅಥವಾ ಶಾಲೆಗೆ ಹೋಗುವಂಥ ಯುವಕರು ಇಲ್ಲಿ ಈ ದಾರಿಯಿಂದ ಕ್ರಮಿಸ್ತಿರುವುದನ್ನು ನೀವೆಲ್ಲ ನೋಡಿರ್ಬೋದು ದೃಶ್ಯದಲ್ಲಿ. ಇದು ಕೂಡ ಬಹಳಷ್ಟು ಕಠಿಣ ಪರಿಸ್ಥಿತಿಯಲ್ಲಿ ಮತ್ತು ಅತ್ಯಂತ ಅಪಾಯಕಾರಿ ರೀತಿಯಲ್ಲಿ ಅವರು ಈ ರಸ್ತೆಯನ್ನು ದಾಟಬೇಕಾದಂಥ ಅನಿವಾರ್ಯತೆ ಬಂದದಾಗಿದೆ. ಒಟ್ಟಿನಲ್ಲಿ ಇಲ್ಲಿನ ಗ್ರಾಮಸ್ಥರಿಗಂತೂ ಯಾರನ್ನು ಈ ವಿಚಾರದಲ್ಲಿ ಬೊಟ್ಟು ಮಾಡಿ ಹೇಳುವುದು ಅನ್ನುವಂಥ ಅನುಮಾನ ವ್ಯಕ್ತವಾಗಿದೆ. ಬಹಳ ವಿಶೇಷವಾಗಿ ಇಲ್ಲಿನ ಗ್ರಾಮಸ್ಥರು ಏನು ಶಾಸಕರನ್ನು ಇಲ್ಲಿ ಈ ಒಂದು ಅಭಿವೃದ್ಧಿಯ ಕಾಮಗಾರಿಯನ್ನು ತಂದಿದ್ದಕ್ಕೆ ಬಹಳಷ್ಟು ಅಭಿನಂದಿಸ್ತಾರೆ. ಅದರ ಜೊತೆಗೆ ಅಧಿಕಾರಿಗಳ ಬಗೆಗೂ ಅವರ ತಕರಾರಿಲ್ಲ. ಆದರೆ ಇಲ್ಲಿ ಇಷ್ಟೊಂದು ವಿಳಂಬವಾಗಿ ನಡೆಯುತ್ತಿರೋದ್ರಿಂದ ಅವರಿಗೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ, ಸುಳ್ಯಪದವು ಭಾಗಕ್ಕೆ ಅಥವಾ ಈಶ್ವರಮಂಗಲ ಭಾಗಕ್ಕೆ ಹೋಗುವುದಕ್ಕೆ ಆಗದಂಥ ರೀತಿಯಲ್ಲಿ ಈ ಪರಿಸರದ ಜನರಿದ್ದಾರೆ. ಇನ್ನು ಬೆಟ್ಟಂಪಾಡಿಯಲ್ಲಿ ಒಂದು 3-4 ಶಾಲೆಗಳು, ಕಾಲೇಜುಗಳು ಇರುವುದರಿಂದ ಅಲ್ಲಿಗೆ ಬರುವಂಥ ವಿದ್ಯಾರ್ಥಿಗಳು, ಅಲ್ಲಿನ ಆ ಪರಿಸರದಲ್ಲಿ ಭಾಳಷ್ಟು ಅಂಗಡಿಗಳಿವೆ, ಅಲ್ಲಿಗೆ ಬರುವಂಥ ವ್ಯಾಪಾರಸ್ಥರು ಅಥವಾ ಅದನ್ನು ನಡೆಸುವಂಥ ಮಾಲೀಕರು, ಇವರಿಗೆಲ್ಲರಿಗೂ ಭಾಳಷ್ಟು ತೊಂದರೆ ಆಗ್ತಾ ಇದೆ. ಈ ಪರಿಸ್ಥಿತಿ ಆದಷ್ಟು ಬೇಗ ಒಂದು ಕಾಮಗಾರಿ ನಡೆದು ಜನರಿಗೆ ಹೋಗಲಿಕ್ಕೆ ಆಗುವ ರೀತಿಯಲ್ಲಿ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದು ಅವರ ಆಶಯ ಕೂಡ ಆಗಿದೆ. ಕ್ಯಾಮರಾ ಪರ್ಸನ್ ಸಚಿನ್ ಶೆಟ್ಟಿ ಜೊತೆಗೆ ಶಿವಪ್ರಸಾದ್ ರೈ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.